ಸೆಮಿಫೈನಲ್ ಪಂದ್ಯಾಟ GHS ಪಗಾಡಿ ಎದುರಾಳಿ MBRS ಓಟ. Third right. GHS ಪಂಗಡಿ ಸರ್ವಾಧಿಕಾರಿ ಈ third right. ಪ್ರಥಮ ಸೇರ್ಪಡೆಯೊಂದಿಗೆ third right. ಇದು ಅಂದ್ರೆ ಒಂದು ಸಮಬಲ. ಇದು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ. ಪ್ರಸ್ತುತ ಗೆಲ್ಲುವ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಹಂತವನ್ನು ಪ್ರವೇಶವನ್ನು ಮಾಡಲಿಕ್ಕಿದೆ. ಇದು ಮುಂದಿನ 30ನೇ ಸ್ಪರ್ಧೆ ಅಂದರೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ MHS ನಾರಾವಿ ಸೈಂಟ್ ಜೋಸೆಫ್ ಕಡಬ ಮತ್ತು ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಇರಬೇಕು. ಆ ಬಳಿಕ 108ನೇ ಸ್ಪರ್ಧೆ ಮ್ಯಾಚ್ ನಂಬರ್ 31 ಜಿಲ್ಲೆ ತಂಡ ಖ್ಯಾತ ತೀರ್ಪುಗಾರರ ಜೊತೆಗೆ ಇವತ್ತಿನ ಪಂದ್ಯಾವಳಿಯಲ್ಲಿದ್ದಾರೆ. ಈ ಅಂಕಣದ ಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿಕೊಳ್ಳುವಂತರು ಶ್ರೋತ ಅಭಿಮಾನಿಯಾದ್ರೆ ಬಿ ಅಂಕಣದಲ್ಲಿ ಜಯರಾಜಯ್ಯನವರಿದ್ದಾರೆ. ಬಹಳಷ್ಟು ಪಂದ್ಯಾವಳಿಗಳಲ್ಲಿ ನಮ್ಮ ಜೊತೆಗೆ ಗುರುತಿಸಿಕೊಂಡಂತ ಅನೇಕ ಪ್ರತಿಷ್ಠಪಟ್ಟು ಆಸಕ್ತಿಯವರು ಜೊತೆಗೆ ನವೀನ್ ನೋಡಿದ್ರೆ ಪ್ರಮುಖ ನಿರ್ಭಾವನೆಯಲ್ಲಿ ಪಂದ್ಯಾವಳಿಯಲ್ಲಿರುವಂತದ್ದು. ಅಂಕಣ ಬಿಯಲ್ಲಿ 4-2 ಪಂದ್ಯಾಟ ಸಾಧ್ಯವಾಗ್ತಾ ಇದೆ. 2 ಅಂಕದ ಮಂಡಳಿಯಲ್ಲಿ ಪಂದ್ಯಾಡಿ. ಅದೇ ರೀತಿ ಬಿ ಅಂಕಣದಲ್ಲಿ ಜಯರಾಜ್ ಜೈನ್, ಭಾಸ್ಕರ್ ನೋಡಿದ್ರೆ ರವಿಚಂದ್ರ ಜೈನ್ ಪ್ರಸನ್ನ ತೀರ್ಪುಗಾರಿಕೆಯಲ್ಲಿದ್ದಾರೆ. ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 9 ಭಾಗದಲ್ಲಿ ಮೊತ್ತ ಮುನ್ನಡೆಯಲ್ಲಿದೆ. GHS ಪಂಗಾಡಿ 5 ಅಂಕ, MBRS 2 ಅಂಕ. ಆಟಗಾರರಿಗೆ ಸೂಪರ್ ಟ್ಯಾಕಲ್ ಆಗಿದೆ. ಅಂಕಣದ ಬಳಿಕ ಮೊತ್ತದ ಬಳಿಕ ಇದು ಮೊತ್ತದ ಮುಂದಿನ 2 ಭಾಗಗಳಲ್ಲಿ ಮೊತ್ತದ ಆಟಗಾರರು ಹಾಗೂ ಆಟಗಾರ್ತಿಯರ ಪ್ರದರ್ಶನವನ್ನ ನಾವುಗಳು ಕಾಣ್ತಾ ಇದ್ದೇವೆ. ಒಂದು ಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಬಂಗಾಡಿ, ಇನ್ನೊಂದು ಭಾಗದಲ್ಲಿ ಮರಾಠಿ ದೇಸಾಯಿ ಬಂದ. ಇಲ್ಲಿ ಬೆಳ್ತಂಗಡಿಯ ವಿರುದ್ಧ ಬೋನಸ್ ಪ್ಲಸ್ ಪಾಯಿಂಟ್. ಇದು ಜೂನಿಯರ್ ಬೆಳ್ತಂಗಡಿ ರಾಷ್ಟ್ರೀಯ ಮಟ್ಟವನ್ನು ಪ್ರತಿನಿಧಿಸಿದ ತಂಡದ ವಿರುದ್ಧವಾಗಿ ಜೂನಿಯರ್ ಬೆಳ್ತಂಗಡಿಯ ಅದ್ಭುತ ಆಟ. 10-9 ಒಂದು ಅಂಕದ ಮುನ್ನಡೆಯಲ್ಲಿದೆ.
ಅಕಡಮಿಯಲ್ಲಿ ಚೇಸ್ ಪಗಂಗಡಿ 3 ಅಂಕದ ಮುನ್ನಡೆ 5-2 ಈ ಥರ್ಡ್ ರೈಟ್ ಯಶಸ್ವಿ ಟ್ಯಾಕಲ್ ಅಭಿಮಾನಿಗಳು ಹೊಂದಿರುವಂತಹ ತಂಡ ಜೆಎಚ್ಎಸ್ ಬಗಾಡಿ ಅಂಕಪಟ್ಟಿಯಲ್ಲಿ 4-6 2 ಅಂಕದ ಮುನ್ನಡೆಯಲ್ಲಿದೆ ಜೆಎಚ್ಎಸ್ ಬಗಾಡಿ ಅಂಕಪಟ್ಟಿಯಲ್ಲಿ ಮತ್ತೆ ಸಮಬಲದೊಂದಿಗೆ ಪಂದ್ಯಾಟ ಸಾಗಿಬಟ್ಟ 13-13ರಲ್ಲಿ ಸಮಚಿತ್ತದಲ್ಲಿ ಸ್ಪರ್ಧೆ ಅಂಕದ ಬಿಯಲ್ಲಿ 6-6ರಲ್ಲಿ ಸಮಬಲದಲ್ಲಿ ಇಲ್ಲೊಂದು ಸೂಪರ್ ರೈಟ್ 3 ಅಂಕದ ಬೇಟೆ 8-9-6 13ರ ಸಮನಿಲೆಯಲ್ಲಿ ಸ್ಪರ್ಧೆ ಇದು ಆಟಗಾರರ ಹೋರಾಟದ ಕುಚ್ಚಿನ ಸಂದರ್ಭ ಪಾಯಿಂಟ್ 14-13ರಲ್ಲಿ ಸ್ಪರ್ಧೆ ಒಗ್ಗದ ಮುನ್ನಡೆ ಬೆಳ್ತಂಗಡಿಯ ವಿರುದ್ಧವಾಗಿ ಪ್ರಸ್ತುತ 14-14ರಲ್ಲಿ ಸ್ಪರ್ಧೆಗೆ ವೀಕ್ಷಕರ ಚಿತ್ತ ಬದಲಿಸಿದ ಪಂದ್ಯ 16-14ರಲ್ಲಿ ಪಂದ್ಯ 17-14ರಲ್ಲಿ ಸ್ಪರ್ಧೆ 17-14 ಅಂಕದ ಬಿಯಲ್ಲಿ 10-6 ಎನ್ಡಿಆರ್ ಸ್ವಗ ಕೊನೆಯ 2 ನಿಮಿಷಗಳು ಪಂದ್ಯ 15-17ರಲ್ಲಿ ಅಂತರ 2ಕ್ಕೆ ಇಳಿದಿದೆ ಪ್ರತಿ ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುವ ಜೂನಿಯರ್ ವಿಭಾಗದ ಮೊದಲ ಕ್ವಾರ್ಟರ್ ಫೈನಲ್ ಹಣಾಹಣಿ ಇಲ್ಲಿ ಕಾಕದವರ ಗಮನವನ್ನು ಕೂಡ ಇತ್ತ ಕಡೆಗೆ ಸೆಳೆಯುತ್ತಾರೆ ಪಂದ್ಯ ಸ್ಪರ್ಧೆಯಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ನಿಲುವುಗಳು ಸ್ಪಷ್ಟವಾದ ಮುಂದುವರಿದ ಅವಕಾಶಗಳನ್ನು ಕೊನೆಯ ನಿಮಿಷ ಸೆಕೆಂಡ್ಗಳ ಅಂತರದ ಆಟ ಇದು ವರ್ಗದ ವಿರುದ್ಧ ಜೂನಿಯರ್ ಬೆಳ್ತಂಗಡಿ ತಾರೆಗಳು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರುವ ವರ್ಗದ ವಿರುದ್ಧವಾಗಿ ಬೆಳ್ತಂಗಡಿಯ ಪ್ರತಿಭಾನ್ವಿತ ಆಟಗಾರರು ಪ್ರಸ್ತುತ ಅಂಕಣದಲ್ಲಿ 18-19-17ರಲ್ಲಿ ಸ್ಪರ್ಧೆ ಹೆಸರಿನ ಸ್ಪಷ್ಟವಾದ ಹೋರಾಟ ಇದು ವರ್ಗದ ಮುನ್ನಡೆ ಪ್ರಸ್ತುತ ಮಾತನಾಡುವುದರಲ್ಲಿ ಅಗಡಬಿಯಲ್ಲಿ 14-6ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ MTRS 14 ಅದೇ ರೀತಿ ಜೆಎಚ್ಎಸ್ ಕಡಬ ಸೈನ್ಸ್ ಕಡಬ ಬನ್ನಿ ಅಕಡಮಿಯಲ್ಲಿ ಮುಂದಿನ ಸೆಮಿಫೈನಲ್ ಪಂದ್ಯಾಟದಲ್ಲಿ ಭಗವತಿ ಸಂಕೋಳಿಗೆ ವರ್ಸಸ್ ಭಗವತಿ ಕಾಲೇಜು ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಕಡಮಿಯಲ್ಲಿ 15-7ರಲ್ಲಿ ಪಂದ್ಯಾಟ MPS
ini small team pun berkata nanti tim matre ini juga baik. Hari ini last, hari ini kita juga mandiri. ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ MDRS ವಗ ತಂಡ ಫೈನಲ್ ಹಂತಕ್ಕೆ ತಲುಪಿದೆ. ಎದುರಾಳಿ GHS ಮಂಗಾಡಿ ತಂಡಕ್ಕೆ ಧನ್ಯವಾದಗಳು.